ಎಲ್ರಿಗೂ ನಮಸ್ಕಾರ. ಮಂದಿರದ ಶಿಲ್ಪಿ, ಯಂತ್ರಗಳ ಯೋಜಕ, ವಿಜ್ಞಾನಿ, ರಾಜ್ಯ ಸಂಧಾನಿ, ಉದ್ಯೋಗದಾನಿ, ಮಂದಿ ಮುಂದಾಳು, ಸೌಂದರ್ಯ ಕರೆಯುವರು ಮಂಕುತಿಮ್ಮ ಅಂತ ಕವಿಶ್ರೇಷ್ಠರಾಗಿರುವಂತಹ ಮಂಕುತಿಮ್ಮನ ಕಗ್ಗವನ್ನು ನಮಗೆ ನೀಡಿರುವಂತಹ DVG ಅವರು ಹೇಳ್ತಾರೆ. ಹೌದು ಬಂಧುಗಳೇ, ಒಬ್ಬ ಉದ್ಯೋಗದಾನಿ ಅಥವಾ ಯಶಸ್ವಿ ಉದ್ಯಮಿ ಈ ಪ್ರಕೃತಿಗೆ, ಈ ಪ್ರಪಂಚಕ್ಕೆ ಸೊಗಸನ್ನು ನೀಡ್ತಾನೆ ಅನ್ನೋದು ಅವರ ಮಾತಿನ ಆಶಯ. ಅಂಥ ಒಬ್ಬ ಯಶಸ್ವಿ ಉದ್ಯಮಿಯನ್ನು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಿಮಗೆ ಪರಿಚಯವನ್ನು ಮಾಡ್ತಾ ಇದ್ವಿ. ಬಂಧುಗಳೇ, ಅವರ ಬಗ್ಗೆ ಹೇಳಬೇಕಾದ್ರೆ ಕರ್ನಾಟಕದ ಭೌಗೋಳಿಕ ಒಂದು ಇತಿಹಾಸವನ್ನು ನಾವು ಒಂದಷ್ಟು ಕಣ್ಣಾಡಿಸಿದಾಗ 3 ರೀತಿಯಾದಂತಹ ಭೌಗೋಳಿಕ ಹಿನ್ನೆಲೆಯನ್ನು ಈ ರಾಜ್ಯ ಹೊಂದಿದೆ. ಒಂದು ಮಲೆನಾಡು, ಇನ್ನೊಂದು ಬಯಲು ಸೀಮೆ, ಮತ್ತೊಂದು ಕರಾವಳಿ. ಇವತ್ತು ನಾವು ಕರಾವಳಿಯ ಆ ಕಡಲ ತಡಿಯಿಂದ ಸುಂದರವಾದಂತಹ ಪರಿಸರವನ್ನು ಹೊಂದಿರುವಂತಹ ಮಲೆನಾಡಿಗೆ ಪಯಣವನ್ನು ಬೆಳೆಸಿದ್ದೇವೆ. ಹೌದು ಬಂಧುಗಳೇ, ಸಾಕಷ್ಟು ಕವಿಶ್ರೇಷ್ಠರಿಗೆ, ಕಾವ್ಯ ಸಾಲುಗಳಿಗೆ ಸ್ಫೂರ್ತಿಯನ್ನು, ಪ್ರೇರಣೆಯನ್ನು ನೀಡಿರುವಂತಹ ಮಲೆನಾಡಿನ ಒಂದು ಸುಂದರವಾದಂತಹ ಪ್ರದೇಶ, ಒಂದು ಊರು ಸಕಲೇಶಪುರ. ಒಂದು ರೀತಿಯಲ್ಲಿ ಪ್ರಕೃತಿಯ ಐಸಿರಿಯ ಮಧ್ಯ ಕಂಗೊಳಿಸುತ್ತಿರುವಂತಹ ಈ ಒಂದು ಸಕಲೇಶಪುರದ ಮಧ್ಯದಲ್ಲಿ ನಾವಿದ್ದೇವೆ. ಈ ಒಂದು ಸುಂದರವಾದಂತಹ ನಾಡಿನಲ್ಲಿ ಹಾನ್ಬಾಳ್ ಚಿಕ್ಕಿ ಎನ್ನುವಂತಹ ಒಂದು ಯಶಸ್ವಿ ಉದ್ಯಮವನ್ನು ನಡೆಸುತ್ತಾ ಸಾಕಷ್ಟು ಯಶಸ್ಸನ್ನು ಕಂಡಿರುವಂತಹ, ಜೊತೆಯಲ್ಲಿ ಸಾಕಷ್ಟು ಜನರಿಗೆ ಉದ್ಯೋಗವನ್ನು ನೀಡ್ತಾ ಇರುವಂತಹ ಸನ್ಮಾನ್ಯರಾದಂತಹ ರವಿತೇಜ ಅವರು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತೇವೆ. ಬಂಧುಗಳೇ, ಬಾಯಲ್ಲಿ ನೀರೂರಿಸುವಂತಹ ಚಿಕ್ಕಿ, ಅದಕ್ಕೆ ಮತ್ತೊಂದು ಹೆಸರು ಹಾನ್ಬಾಳ್ ಚಿಕ್ಕಿ. ಆ ಹಾನ್ಬಾಳ್ ಚಿಕ್ಕಿಯ ಉದ್ಯಮವನ್ನು ನಡೆಸ್ತಿರುವಂತಹ ಮತ್ತು ಸಾಕಷ್ಟು ಜನರಿಗೆ ಉದ್ಯೋಗವನ್ನು ನೀಡ್ತಾ ಇರುವಂತಹ ಸನ್ಮಾನ್ಯ ರವಿತೇಜ್ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಮತ್ತು ಸಮಸ್ತ ವೀಕ್ಷಕ ಬಂಧುಗಳ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತೇನೆ. ಸ್ವಾಗತಗಳು ಸರ್. ಮಲೆನಾಡಿಗೆ ಸ್ವಾಗತ ನಿಮಗೆ. ಧನ್ಯವಾದಗಳು. ನೀವು ಹೇಳಿದ ಹಾಗೆ ಇಲ್ಲಿಯ ಪ್ರಕೃತಿ ಸೌಂದರ್ಯ, ಇಲ್ಲಿಯ ವನ ಸಂಪತ್ತು, ಇಲ್ಲಿಯ ಪ್ರಾಣಿ ಸಂಪತ್ತು, ಇದೇ ನಮ್ಮ ಜೀವ ವೈವಿಧ್ಯತೆಯ ಮೂಲ ಆಧಾರ ಮತ್ತು ಅನುಪಮ. ಇದು ಅದಕ್ಕೆ ಹೋಲಿಕೆ ಇಲ್ಲ. ಹೌದು. ನಾವು ಇದರ ಜೊತೆ ಬದುಕುವುದರೊಟ್ಟಿಗೆ ಜನಗಳಿಗೂ ನಮ್ಮ ಇದರ ವಿಶೇಷತೆಯನ್ನು ತಿಳಿಸುವ ಪರವಾಗಿ ನಾವು ಇದಕ್ಕೋಸ್ಕರ ಈ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದ್ದೇವೆ. ಬೇಸಿಕಲಿ ಯಾಕೆ ಚಿಕ್ಕಿಯ ಉದ್ಯಮವನ್ನು ಆಯ್ಕೆ ಮಾಡಿಕೊಂಡ್ರಿ ತಾವು? ತಮ್ಮ ಹಿನ್ನೆಲೆ ಏನು? ನಾನು ಬೇಸಿಕಲಿ ಒಂದು ಮಧ್ಯಮ ಕುಟುಂಬದಿಂದ ಬಂದಂಥವನು. ತಂದೆ ಯೋಗ ಶಿಕ್ಷಕರಾಗಿ ನಾವು ಕರಾವಳಿ ಭಾಗದಲ್ಲಿ ಇದ್ದು ನಮ್ಮ ಜೀವನವನ್ನು ಅರಸುತ್ತಾ ನಾವು ಸಕಲೇಶಪುರಕ್ಕೆ ಬಂದೆವು. ಈ ತಂದೆ ತಾಯಿಯ ಪ್ರೇರಣೆ ಏನಿದೆ, ಆರೋಗ್ಯದ ಕಡೆಗಿನ ಒಲವುಗಳು ಅಥವಾ ಜೀವನ ಬಗ್ಗೆ ಆಸಕ್ತಿ, ಇವುಗಳು ನಮ್ಮನ್ನು ಪ್ರೇರೇಪಿಸಿತು. ಬೇಸಿಕಲಿ ಈ ಚಿಕ್ಕಿ ಅಥವಾ ಈ ಥರ ಭಾರತೀಯ ಉದ್ಯಮಗಳೇನಿದೆ ಇದರ ಸೊಗಡನ್ನು ನಮಗೆ ನಿಜವಾಗಿ ಪರಿಚಯಿಸಿದ್ದು ನಮ್ಮ ಪೋಷಕರು. ನಮಗೆ ಬೇಸಿಕಲಿ ಬೇರೆ ಬೇರೆ ಆಪ್ಷನ್ಸ್ಗಳಿತ್ತು. ನಾವು ಕಾರ್ಪೊರೇಟ್ ಲೈಫ್ ಮಾಡಿ ಆಮೇಲೆ ಅದರಿಂದ ಮುಂದೆ ನಮ್ಮದೇ ಇಚ್ಛೆಯ ಮೇರೆಗೆ ನಾವು ವ್ಯವಸಾಯ ಇರಬಹುದು ಅಥವಾ ಈ ಥರದ ಹೆಲ್ದಿ ಫುಡ್, ಕೃಷಿ, ಹೈನುಗಾರಿಕೆ, ಅದರ ಬಗ್ಗೆ ಕೂಡ ವಿಶೇಷ ಒಲವು ಇದ್ದ ವ್ಯಕ್ತಿ ಅಂತ ನಾನು ಕೇಳಿದ್ದೆ. ಹೌದು. ಇದರ ಜೊತೆ ಆರೋಗ್ಯಯುತವಾದ ಆಹಾರಗಳನ್ನು ಜನಗಳಿಗೆ ತಲುಪಿಸಬೇಕು ಮತ್ತು ಮಲೆನಾಡಿನ ಸೊಗಡನ್ನು ಜನಗಳಿಗೆ ಕೊಡಬೇಕು ಅನ್ನುವ ಒಂದು ಉದ್ದೇಶದಿಂದ ನಾವು ಈ ಚಿಕ್ಕಿ ಉದ್ಯಮವನ್ನು ಪ್ರಾರಂಭಿಸಿದೆವು. ಬೇರೆ ಬೇರೆ ಊರುಗಳಲ್ಲಿ ಇದ್ದು ನಾವು ಇಲ್ಲಿ ಬಂದಿರೋದರಿಂದ ನಮಗೆ ಇಲ್ಲಿಯ ಏನು ಪ್ರಾಬ್ಲಮ್ಗಳಿದೆ, ಬೇಸಿಕ್ ಪ್ರಾಬ್ಲಮ್ಗಳಿದೆ, ಮೇ ಬಿ ಗ್ರಾಮೋದ್ಯೋಗದ ಯೋಚನೆಗಳು, ಇದೆಲ್ಲ ನಮ್ಮನ್ನು ಆವರಿಸಿ ಕಾಡಲಾರಂಭಿಸಿತು. ಇದರ ಮೇಲೆ ಏನು ಮಾಡಬಹುದು, ನಮ್ಮಿಂದ ನಾವು ಏನು ಕಾಂಟ್ರಿಬ್ಯೂಷನ್ ಮಾಡ್ಬೋದು, ದೇಶಕ್ಕಾಗಿ ಇರ್ಬೋದು ಅಥವಾ ನಮ್ಮ ಸಮಾಜಕ್ಕಾಗಿ ನಾವು ಏನು ಕೊಡಬಹುದು, ಅದರ ಬಗ್ಗೆ ನಾವು ಯೋಚನೆ ಮಾಡಬೇಕಾದ್ರೆ ಬೇರೆ ಬೇರೆ ಆಪ್ಷನ್ಗಳು. ಬೇಸಿಕಲಿ ಈ ಸಕಲೇಶಪುರ ಅನ್ನೋದು ಪ್ರೇಕ್ಷಣೀಯ ಸ್ಥಳಗಳನ್ನು ಹೊಂದಿರುವಂಥ ಪ್ರದೇಶ. ಈ ಪ್ರದೇಶದಲ್ಲಿ ಇಲ್ಲಿಯ ನೇಟಿವಿಟಿಗೆ ಕನೆಕ್ಟ್ ಆಗಿರುವಂತಹ ಯಾವ ಉದ್ಯಮವನ್ನು ಆರಂಭಿಸ್ಬೋದು ಅಂತ ಯೋಚನೆ ಮಾಡಿದಾಗ ಬೇರೆ ಬೇರೆ ಆಪ್ಷನ್ಗಳು ನಮ್ಮ ಕೈಯಲ್ಲಿ ಬಂದು, ಲೈಕ್ ಚಾಕ್ಲೇಟ್ ಫ್ಯಾಕ್ಟ್ರಿಗಳು ಮಾಡ್ಬೋದು ಅಥವಾ ಇನ್ಯಾವುದೋ ರೀತಿಯ ವ್ಯವಹಾರಗಳನ್ನು ಮಾಡಬಹುದು ಅಂತ. ಆದರೆ ಕೊಟ್ಟರೆ ಭಾರತೀಯತೆಯ ಒಂದು ಸೊಗಡಲ್ಲಿರುವಂತಹ ಒಂದು ಉದ್ಯಮವನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಫುಡ್ ಸೆಗ್ಮೆಂಟಲ್ಲಿ ನಾವು ಡಿಫ್ರೆಂಟ್ ಆಪ್ಷನ್ಗಳನ್ನ ನೋಡುತ್ತಾ ಇದ್ದೆವು. ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಈ ಫುಡ್ಡಲ್ಲಿ ಇರುವಂಥದ್ದು ಭಾರತದ ಸಿಹಿ ತಿನಿಸುಗಳು, ಅದರಲ್ಲೂ ಚಿಕ್ಕಿ. ವರ್ಷಗಳಿಂದ ಈ ಚಿಕ್ಕಿ ಅನ್ನುವ ಬಿಸ್ನೆಸ್ ಏನಿದೆ
ಇಟ್ಸ್ ಲೈಕ್ ಸಮೃದ್ಧ ಪರಂಪರೆ ಇದೆ ಅದಕ್ಕೆ. ಪರಂಪರೆ ಇದೆ ಅದಕ್ಕೆ. ಆ ಪರಂಪರೆಯ ಮೇಲೆ ನಾವು ಹೊಸತನ್ನು ಮಾಡರ್ನೈಸೇಷನ್ ಏನು ಮಾಡ್ಬೋದು ಅನ್ನೋದನ್ನು ಯೋಚನೆ ಮಾಡಿದೆವು. ಇದರಲ್ಲಿ ಡಿಫ್ರೆಂಟ್ ಟೇಸ್ಟ್ಗಳು, ಇಲ್ಲಿಯ ಮಲೆನಾಡಿ ಏನು ಸೊಗಡುಗಳಿದೆ, ಮೇ ಬಿ ಮೆಣಸಿನ ಚಿಕ್ಕಿ ಇರ್ಬೋದು ಅಥವಾ ಏಲಕ್ಕಿ ಇರ್ಬೋದು, ಇಲ್ಲಿಯ ಸಾಂಬಾರ ಪದಾರ್ಥಗಳೇನಿದೆ ಇಲ್ಲಿಯ ವಿಶೇಷತೆ ಅಂದರೆ ಪ್ರಕೃತಿ ಜನ್ಯವಾದಂತಹ ಅತ್ಯಂತ ಪರಿಶುದ್ಧವಾದಂತಹ. ಹೌದು, ಅವುಗಳನ್ನು ಉಪಯೋಗಿಸಿ ನಮ್ಮ ಈ ಪ್ರಾಡಕ್ಟಿಗೆ ಏನು ವ್ಯಾಲ್ಯೂ ಎಡಿಷನ್ ಮಾಡ್ಬೋದು ಅನ್ನೋದು ಯೋಚನೆ ಮಾಡಿದೆವು. ಆ ಪ್ರಕಾರವಾಗಿ ನಾವು ಬೇರೆ ಬೇರೆ ವೆರೈಟಿಗಳು, ಆಲ್ಮೋಸ್ಟ್ ಒಂದು 30 ವೆರೈಟಿಯ ಚಿಕ್ಕಿಗಳನ್ನು ನಾವು ನಮ್ಮದೇ ಇದರಲ್ಲಿ ಮಾಡಿದ್ದೇವೆ. ಫಸ್ಟ್ ಇನ್ ಇಂಡಿಯಾ ಈ ಥರ ಯೋಚನೆ ಮಾಡಿ ಈ ಥರ ಪ್ರಾಡಕ್ಟ್ಗಳನ್ನು ಮಾರ್ಕೆಟಿಗೆ ಬಿಟ್ಟಿರೋದು ಏಕೈಕ ಕಂಪನಿ ನಮ್ಮದು. ಮತ್ತೊಂದು ನನ್ನ ಪ್ರಶ್ನೆ, ಹಾನ್ಬಾಳ್ ಅಂತ ಯಾಕೆ ಹೆಸರಿಟ್ಟು? ಅದರ ಹಿನ್ನೆಲೆ ಏನಾದರೂ ಇದೆಯಾ ವಿಶೇಷವಾಗಿ? ಹಾನ್ಬಾಳ್ ಬಂದು ಇಲ್ಲಿಯ ಸಕಲೇಶ್ಪುರದ ಮುಖ್ಯ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಒಂದಾಗಿರುವಂತಹ ಒಂದು ಗ್ರೂಪ್ ಏನಿದೆ, ಕ್ಲಸ್ಟರ್, ಹಾನ್ಬಾಳು ಹೋಬಳಿ. ಇದು ನಮ್ಮ ನೆಲೆಬೀಡು. ನಮ್ಮ ಏನು ನಾವು ಪ್ರಯತ್ನಗಳನ್ನು ಮಾಡಬೇಕು ಅಂತ ನಾವು ಯೋಚನೆಗಳನ್ನು ಇಟ್ಕೊಂಡಿದ್ದೆವು, ಇದಕ್ಕೆಲ್ಲ ಮೂಲ ಬಂದು ಹಾನ್ಬಾಳ. ಅದಕ್ಕೋಸ್ಕರ ನಾವು ಆ ಊರಿನ ಅಭಿಮಾನದಿಂದಾಗಿ ಆ ಹೆಸರುಗಳನ್ನು ಇಟ್ಕೊಂಡೆವು. ಮತ್ತೆ ನಮ್ಮ ಏನು ಸೋರ್ಸಿಂಗ್ಗಳನ್ನು ಮಾಡ್ತೇವೆ ನಾವು, ರಾ ಮೆಟೀರಿಯಲ್ ಪರ್ಟಿಕ್ಯುಲರ್ಲಿ ಅದಕ್ಕೆ ಏನು ಫ್ಲೇವರ್ಸ್ಗಳನ್ನು ಯೂಸ್ ಮಾಡ್ತೇವೆ, ಅದೆಲ್ಲ ನಾವು ನಮ್ಮ ಸರೌಂಡಿಂಗಲ್ಲಿ ನಾವು ಬೆಳೆಸಿ ನಾವು ಅದನ್ನು ಉಪಯೋಗಿಸ್ತಾ ಇರೋದು. ಸೊ ಅದಕ್ಕೋಸ್ಕರ ನಾವು ಅದನ್ನು ಹೆಸರುಗಳನ್ನು ಇಟ್ಟುಕೊಂಡೇವೆ ಹಾನ್ಬಾಳ್. ಬಹುಶಃ ಕೆಲವೊಂದು ಸ್ಥಳಗಳು ಕೆಲವೊಂದು ವಿಶೇಷಗಳನ್ನು ಹೊಂದಿರುತ್ತದೆ. ತೆಂಗಿನಕಾಯಿಗೆ ತೀಪಟೂರು ಇರ್ಬೋದು, ಅಥವಾ ರೇಷ್ಮೆಗೆ ದಾವಣಗೆರೆ ಇರ್ಬೋದು, ಬೆಣ್ಣೆ ದೋಸೆ ಇದೆ ದಾವಣಗೆರೆ, ಅಂತಹ ಪ್ರದೇಶಗಳಲ್ಲಿ ಈಗ ಹಾನ್ಬಾಳ್ ಅಂದರೆ ಒಂದು ಚಿಕ್ಕಿ ಅನ್ನೋ ಹೆಸರು ಮುಂದೆ ಬರಬಹುದು ಖಂಡಿತವಾಗಿ. ನಿಮ್ಮ ಇಟ್ಸ್ ಲೈಕ್ ಕಾಂಪ್ಲಿಮೆಂಟ್ರಿ, ಧನ್ಯವಾದಗಳು ರಿಯಲಿ. ನಮ್ಮ ಮೂಲ ಉದ್ದೇಶವೂ ಅದೇ. ಇವತ್ತಿನ ದಿವಸ ಸಕಲೇಶ್ಪುರ ಅನ್ನೋದು ಕಾಫಿಗೆ ಹೆಸರಾಂತ ಪ್ರದೇಶ, ಅಥವಾ ಸಾಂಬಾರ ಪದಾರ್ಥಗಳಿಗೆ ಹೆಸರಾಂತ ಪ್ರದೇಶ. ಈ ಪ್ರದೇಶದ ಹೆಸರಿನ ಜೊತೆ ನಮ್ಮ ಹೆಸರನ್ನು ನಾವು ಸೇರಿಸಿಕೊಳ್ಳಲು ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ಈಗ ನನ್ನ ಮತ್ತೊಂದು ಮೂಲಭೂತ ಪ್ರಶ್ನೆ, ಸಾಕಷ್ಟು ಕಂಪನಿಗಳಿದೆ ಚಿಕ್ಕಿಯನ್ನು ತಯಾರಿಸುವಂತ, ಆದರೆ ಹಾನ್ಬಾಳ್ ಚಿಕ್ಕಿಯನ್ನು ಜನ ಯಾಕೆ ತಗೊಳ್ಬೇಕು ಅಥವಾ ಜನ ಯಾಕೆ ಇಷ್ಟಪಡ್ತಾರೆ ನಿಮ್ಮ ದೃಷ್ಟಿಯಲ್ಲಿ? ಕರೆಕ್ಟ್. ಒಂದು, ನಮ್ಮ ಇಲ್ಲಿಯ ಪ್ರೊಡಕ್ಷನ್ ಯೂನಿಟ್ ನಿಮಗೆ ನಾವು ತೋರಿಸ್ಬೋದು. ಲೈವ್ ಕಿಚನ್ ಇದು ಫಸ್ಟ್ ಇನ್ ಇಂಡಿಯಾ. ಅಗೇನ್ ನಾನು ರಿಪೀಟ್ ಮಾಡ್ತಾ ಇದ್ದೇನೆ, ಭಾರತದಲ್ಲಿ ಮೊದಲ ಬಾರಿಗೆ ಯಾವುದೇ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಸೆಸ್ ಅನ್ನು ಲೈವ್ ಆಗಿ ತೋರಿಸುವಂತ ಕರೇಜ್ ಇಟ್ಕೊಂಡು ನಾವು ಸ್ಟಾರ್ಟ್ ಮಾಡಿದ್ದೇವೆ. ಮುಚ್ಚಿಡುವುದಿಲ್ಲ, ಎಲ್ಲವೂ ಪಾರದರ್ಶಕ, ಯಾವುದೂ ಮುಚ್ಚುಮರೆ ಇಲ್ಲ ಇಲ್ಲಿ. ಮ್ಯಾನುಫ್ಯಾಕ್ಚರಿಂಗ್ ರಾ ಮೆಟೀರಿಯಲ್ ಇಂದ ಹಿಡಿದು ಮ್ಯಾನುಫ್ಯಾಕ್ಚರಿಂಗ್ ಪ್ಯಾಕ್ ಆಗಿ ಪ್ರಾಡಕ್ಟ್ ಹೊರಗಡೆ ಬರುವ ತನಕ ನಮ್ಮ ಪ್ರಾಸೆಸ್ಗಳೇನಿದೆ ಇಟ್ಸ್ ಟ್ರಾನ್ಸ್ಪರೆಂಟ್ ಕಿಚನ್. ಇನ್ನೊಂದು ಏನು ಹೇಳಿದ್ರೆ, ನಮ್ಮ ರುಚಿಗಳು 30-35 ವೆರೈಟಿಯ ಚಿಕ್ಕಿಗಳ ನ್ಯಾಚುರಲ್ ಟೇಸ್ಟ್ಗಳನ್ನು ನಾವು ಏನು ಕೊಡ್ತಾ ಇದೀವಿ, ಇದು ನಮ್ಮ ವಿಶೇಷತೆ. ತಾವು ಹೇಳಿದ್ರಿ ಸರಿ, ಸುಮಾರು 30 ವಿಧದ ಚಿಕ್ಕಿಗಳನ್ನು ತಯಾರಿಸ್ತೀರಿ. ಅದರಲ್ಲಿ ವಿಶೇಷವಾಗಿ ಜನರಿಗೆ ಇಷ್ಟ ಆಗೋದು ಯಾವ ಎಲ್ಲ ಚಿಕ್ಕಿಗಳು? ಬೇಸ್ಡ್ ಆನ್ ನಮ್ಮ ಕೌಂಟರ್. ಬೇಸಿಕಲಿ ನಾವು ಇಲ್ಲಿ ನಮ್ಮ
ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಿಗೆ ಯಾರೆಲ್ಲ ವಿಸಿಟ್ ಮಾಡ್ತಾರೆ ಅವರಿಗೆ ನಾವು ಒಂದು ಸ್ಯಾಂಪಲ್ ಕೌಂಟರ್ ಅಂತ ಇಟ್ಟಿದ್ದೇವೆ. ಈ ಸ್ಯಾಂಪಲ್ ಕೌಂಟರಲ್ಲಿ ಬಂದ ಪ್ರತಿಯೊಬ್ಬ ಕಸ್ಟಮರು ಯಾವ ನಮ್ಮ 30-35 ವಿಧದ ಚಿಕ್ಕಿಗಳನ್ನು ಪ್ರತಿಯೊಬ್ಬರು ರುಚಿ ನೋಡ್ತಾರೆ. ರುಚಿ ನೋಡಿದ ನಂತರ ಅವರಿಗೆ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ತಾರೆ. ಇದು ನಮ್ಮ ಓವರ್ ಆಲ್ ಕಾನ್ಸೆಪ್ಟ್. ರುಚಿ ನೋಡಿದಂಗೆ ಪರ್ಚೇಸ್ ಮಾಡುವಂತ ಇದು ಏನು ವಿಧಾನ ಇದೆ, ಇದು ನಮ್ಮ ಕಸ್ಟಮರ್ಗಳಿಗೆ 100% ನಮ್ಮ ಮೇಲೆ ಭರವಸೆಯನ್ನು ಕೊಡ್ತದೆ. ಈ ಭರವಸೆಯ ಮೇಲೆ ನಮ್ಮಲ್ಲಿ ಪೆಪ್ಪರ್, ಪರ್ಟಿಕ್ಯುಲರ್ಲಿ ಮೆಣಸು, ಆಮೇಲೆ ಕರಿಮೆಣಸು, ಹಲಸಿನ ಹಣ್ಣಿನ ಚಿಕ್ಕಿ, ಮಾವಿನ ಚಿಕ್ಕಿ ಮತ್ತು ರೆಗ್ಯುಲರ್ ಚಿಕ್ಕಿಗಳೇನಿದೆ ಅದರ ಮೂಮೆಂಟ್, ಇಲ್ಲಿಯ ಕಿತ್ತಳೆ ಇಲ್ಲಿಯ ವಿಶೇಷತೆ, ಏಲಕ್ಕಿ ಇಲ್ಲಿಯ ವಿಶೇಷತೆ. ಈ ಚಿಕ್ಕಿಗಳ ಮೂಮೆಂಟ್ ಜಾಸ್ತಿ ಇದೆ. ಕಾಫಿ ಇನ್ನೊಂದು ಮೇಜರ್ ಚಿಕ್ಕಿ ನಮ್ಮ ಹತ್ರ ಇರುವಂಥದ್ದು ಕಾಫಿ. ಬಹುಶಃ ಈ ಕಾರ್ಯಕ್ರಮವನ್ನು ನೋಡುವಂಥ ವೀಕ್ಷಕರಿಗೆ ಅದು ಅನುಭವ ಆಗಲಿಕ್ಕಿಲ್ಲ, ಆದರೆ ಘಮಘಮಿಸ್ತದೆ ಒಳಗೆ ಬರುವಾಗ. ಅದು ಮೂಗಿಗೆ ಮಾತ್ರ ಅದನ್ನು ಆಘ್ರಾಣಿಸೋದಕ್ಕೆ ಸಾಧ್ಯ. ಈ ಕಾರ್ಯಕ್ರಮದಲ್ಲಿ ತಮಗೆ ಸಾಧ್ಯ ಆಗಲಿಕ್ಕಿಲ್ಲ, ಆದರೆ ಖಂಡಿತವಾಗಿ ಒಂದು ಬಾರಿ ಬಂದು ನೋಡಿ, ಅದರ ನೈಜತೆಯನ್ನು ಅರೀರಿ ಅಂತ ಹೇಳುತ್ತಾ, ಇದೀಗ ಈ ಕಾರ್ಯಕ್ರಮವನ್ನು ನೋಡಿದ ಬಳಿಕ ಭಾಳಷ್ಟು ಜನರಿಗೆ ಆಸೆ ಆಗ್ಬೋದು, ನಮ್ಮೂರಿನಲ್ಲಿ ಈ ಚಿಕ್ಕಿ ಸಿಗ್ತದ? ಕರಾವಳಿ ಭಾಗದಲ್ಲಿ ನಮ್ಮ 5 ವಿಧದ ಚಿಕ್ಕಿಗಳನ್ನು ನಾವು ಆಲ್ರೆಡಿ ಪರಿಚಯಿಸಿದ್ದೇವೆ. ನಮ್ಮ ಡಿಸ್ಟ್ರಿಬ್ಯೂಟರ್ಗಳ ಮುಖಾಂತರ ನಿಮ್ಮ ಪಕ್ಕದ ಅಂಗಡಿಗಳಿಗೆ ತಲುಪಿಸುವಂತಹ ಕಾರ್ಯವನ್ನು ನಾವು ಶುರು ಮಾಡಿದ್ದೇವೆ. ದಯವಿಟ್ಟು ಎಲ್ಲರೂ ಸಹಕರಿಸಬೇಕು. ಇದಲ್ಲದೆ ನಮ್ಮ ಆನ್ಲೈನ್ನಲ್ಲಿ ಎಲ್ಲರೂ ಬುಕ್ ಮಾಡ್ಕೊಳ್ಬೋದು. ಅಮೆಝಾನ್ ಪ್ಲಾಟ್ಫಾರ್ಮಲ್ಲಿ ನಾವು ಅವೈಲೇಬಲ್ ಇದ್ದೇವೆ. ಅಮೆಝಾನ್ ಇದರಲ್ಲಿ ಹಾನ್ಬಾಳ್ ಚಿಕ್ಕಿ ಅಂತ ಸರ್ಚ್ ಮಾಡಿದರೆ ನಮ್ಮ ಎಲ್ಲ ವಿಧದ ಚಿಕ್ಕಿಗಳು ಲಭ್ಯತೆ ಇದೆ. ತಮ್ಮ ಹಿನ್ನೆಲೆಯಲ್ಲಿ ಒಂದು ಘೋಷವಾಕ್ಯ ಇದೆ, ಚಿಕ್ಕ ಪಾರ್ಟಿ ಚಿಕ್ಕಿ ಪಾರ್ಟಿ ಅನ್ನೋದು. ಇಷ್ಟರವರೆಗೆ ಯಾವುದೇ ರೀತಿಯ ಸಣ್ಣ ಸಂತೋಷಗಳಿಗಾಗಿ ಜನರು ಸಂತೋಷ ಕೂಟಗಳಿಗಾಗಿ ಜನರು ಶುಗರ್ ಬೇಸ್ಡ್, ಸಕ್ಕರೆ ಆಧಾರಿತ ಸಿಹಿಗಳನ್ನು ಹಂಚ್ತಾ ಇದ್ರು. ನಮ್ಮ ಉದ್ದೇಶ ಏನು ಹೇಳಿದ್ರೆ, ನಾವು ಸಂತೋಷವನ್ನು ಹಂಚಬೇಕಾದ್ರೆ ಆರೋಗ್ಯವನ್ನು ಹಂಚುವ ಅನ್ನುವ ಒಂದು ಉದ್ದೇಶ. ಇದಕ್ಕಾಗಿ ನಾವು ಬೆಲ್ಲದ ಏನು ಪ್ರಾಡಕ್ಟ್ಗಳಿದೆ ಅದನ್ನು ಕನ್ಸ್ಯೂಮ್ ಮಾಡಿ ಅನ್ನೋ ನಮ್ಮ ಉದ್ದೇಶದ ಮೂಲಕ ನಾವು ಚಿಕ್ಕ ಪಾರ್ಟಿಯನ್ನು ಇನ್ನು ಚಿಕ್ಕಿ ಪಾರ್ಟಿಯನ್ನಾಗಿ ಕನ್ವರ್ಟ್ ಮಾಡ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಹೇಳ್ತಾ ಇದ್ದೇವೆ. ಥ್ಯಾಂಕ್ಸ್ ನಮಗೆ ಎಕ್ಸ್ಪ್ಲೇನ್ ಮಾಡಿದ್ದಕ್ಕೆ. ಐ ಥಿಂಕ್ ದ ಬೆಸ್ಟ್ ಪಾರ್ಟ್ ಐ ಲೈಕ್ಡ್ ಅಬೌಟ್ ದಿಸ್ ಶಾಪ್ ಈಸ್ ಯು ಫೈಂಡ್ ಆಲ್ ದ ವೆರೈಟೀಸ್ ಆಫ್ ದ ಚಿಕ್ಕೀಸ್. ಐ ಥಿಂಕ್ ಇಟ್ಸ್ ಮೋರ್ ಹೆಲ್ತಿ. And one more thing I learnt is very hygienic here, because I saw the factory which is manufactured, everything is here. So I felt it was very hygienic. And second best thing I liked was hospitality. The way they conveyed us and they conveyed the message, which was very important to us. I think that's all, and looking forward to see more chikkis in Bangalore, because we are a big fan of chikkis. So looking forward for it. Thank you so much. ರೀತಿಯ ಚಿಕ್ಕಿಗಳಿದೆ ಸದ್ಯಕ್ಕೆ? ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಟೆಸ್ಟೆಡ್ ಆ್ಯಂಡ್ ಪ್ರೊಡ್ಯೂಸ್ಡ್ ಸದ್ಯಕ್ಕೆ ನಾವು 30 ವಿಧದ ಚಿಕ್ಕಿಗಳನ್ನು ಮಾಡ್ತೇವೆ. ಅವುಗಳಲ್ಲಿ ವಿಶೇಷವಾಗಿರುವಂತಹ ಅಥವಾ ಜನರಿಗೆ ತುಂಬಾ ಇಷ್ಟ ಆಗುವಂತಹ ಚಿಕ್ಕಿಗಳು, ಜನರಿಗೆ ಇಲ್ಲಿ ನಮ್ಮ ಟೋಟಲ್ 30 ಚಿಕ್ಕಿಗಳಲ್ಲಿ ಪೆಪ್ಪರ್ ಚಿಕ್ಕಿ ಇರಬಹುದು, ಜಾಕ್ ಫ್ರೂಟ್ ಚಿಕ್ಕಿ ಇರಬಹುದು, ಮ್ಯಾಂಗೋ ಮಾವಿನ ಹಣ್ಣಿನ ಚಿಕ್ಕಿ ಇರಬಹುದು, ಕಾಫಿ ಇದು ಬಹಳ ಅನ್ಯೋನ್ಯವಾದದ್ದು. ಯಾಕಂದ್ರೆ ಈ ಪರಿಸರದಲ್ಲಿ ಅದು ಬಹಳಷ್ಟು ಬೆಳೆಯುವಂಥದ್ದು. ಹೌದು. ಇನ್ನೊಂದು ರೋಗ ನಿರೋಧಕ ಶಕ್ತಿ, ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ನಮ್ಮ ಹತ್ರ ಸ್ಪಿರುಲಿನಾ ಚಿಕ್ಕಿ ಇದೆ. ಬೇಸಿಕಲಿ ಇದು CFTRI ಟೆಕ್ನಾಲಜಿ. ನಾವು ಅದರ ತಾವು ಹೇಳಿದಾರಲ್ಲ ಸ್ಪಿರುಲಿನಾ ಸರ್, ಇದು ಸ್ಪಿರುಲಿನಾ ಚಿಕ್ಕಿ.
ಬೇಸಿಕಲಿ ಪಾಚಿ ಈ ಪಾಚಿಯನ್ನು ಕಡಲೆ ಬೀಜ ಮತ್ತು ಬೆಲ್ಲ ಚಿಕ್ಕಿ ಏನು ಮಾಡ್ತಾ ಇದ್ದೇವೆ ಅದಕ್ಕೆ ಪಾಚಿಯನ್ನು ಸೇರಿಸಿ ಇದನ್ನು ಚಿಕ್ಕಿ ಮಾಡ್ತೇವೆ. ಬೇಸಿಕಲಿ ಇಟ್ಸ್ ಇಮ್ಯುನಿಟಿ ಬೂಸ್ಟರ್, ರೋಗ ನಿರೋಧಕ ಶಕ್ತಿ ವರ್ಧಕ. ಅದನ್ನು ತಿನ್ನುವುದಕ್ಕೆ ಏನಾದರೂ ಪ್ರಮಾಣ ಅಂತ ಇದೆಯಾ? ಯಾಕಂದ್ರೆ ಚಿಕ್ಕ ಮಕ್ಕಳು ತುಂಬಾ ತಿಂದರೆ ಕಷ್ಟ ಆಗ್ಬೋದಾ? ಆರೋಗ್ಯವಂತ ಮನುಷ್ಯ ದಿನಕ್ಕೆ 2 ರಿಂದ 3 ಚಿಕ್ಕಿಗಳನ್ನು ತಿನ್ನಬಹುದು. ಯಾಕಂದ್ರೆ ಯಾವುದು ಕೂಡ ಅಷ್ಟೇ, ಅತಿಯಾದರೆ ಎಲ್ಲವೂ ಅಮೃತವೂ ವಿಷವಂತೆ. 2 ರಿಂದ 3 ಚಿಕ್ಕಿಗಳನ್ನು ದಿನಕ್ಕೆ ತಿನ್ನಬಹುದು. ಪರ್ಟಿಕ್ಯುಲರ್ಲಿ ಪೇಷಂಟ್ಗಳಿತ್ತು ಹೇಳಿದ್ರೆ ಅವರಿಗೆ 4 ರಿಂದ 5 ಕೊರೋನಾ ಪೇಷಂಟ್ಗಳು ಎಫೆಕ್ಟೆಡ್, ಯಾರಾದರೂ COVID-19 ಪೇಷಂಟ್ಗಳಿತ್ತು ಹೇಳಿದ್ರೆ ಅವರು 4 ರಿಂದ 5 ಚಿಕ್ಕಿಗಳನ್ನು ಕನ್ಸ್ಯೂಮ್ ಮಾಡಬಹುದು. ಸಪೋಸ್ ಬೇರೆ ಏನಾದರೂ ಕಾಯಿಲೆಗಳು, ಹೃದಯ ಕಾಯಿಲೆ ಇರ್ಬೋದು ಅಥವಾ ರಕ್ತದೊತ್ತಡ, ಸಕ್ಕರೆ ಕಾಯಿಲೆ ಇರುವವರು ಜನರಲ್ ಆಗಿ 1 ರಿಂದ 2 ಚಿಕ್ಕಿಗಳನ್ನು ತಿನ್ಬಹುದು ಬೇಸ್ಡ್ ಆನ್ ಅವರ ಶುಗರ್ ಲೆವೆಲ್ಗಳನ್ನು ನೋಡಿಕೊಂಡು. ಸರ್, ಪರ್ಟಿಕ್ಯುಲರ್ಲಿ ಈ ಚಿಕ್ಕಿಗಳಿಗೆ ನಾವು ಬೆಲ್ಲವನ್ನು ಮಾತ್ರ ಯೂಸ್ ಮಾಡ್ತೇವೆ. ಬೆಲ್ಲದಲ್ಲಿಯೂ ಸಹ ಸಿಹಿಯ ಅಂಶ ಇರೋದ್ರಿಂದ ಮಧುಮೇಹ ರೋಗ ಅಥವಾ ಸಕ್ಕರೆ ಕಾಯಿಲೆ ಅಂತ ಏನು ಹೇಳ್ತಾರೆ, ಮಧುಮೇಹ ಇರುವವರು ಈ ಚಿಕ್ಕಿಯನ್ನು ಅಂದಾಜು 1 ರಿಂದ 2 ಡಿಪೆಂಡ್ಸ್ ಆನ್ ಅವರ ಶುಗರ್ ಲೆವೆಲ್ಗಳನ್ನು ನೋಡಿಕೊಂಡು ಯೂಸ್ ಮಾಡಬಹುದು. ಬಟ್ ರೋಗ ನಿರೋಧಕ ಶಕ್ತಿವರ್ಧಕವಾಗಿ ಎಲ್ಲರೂ ತಿನ್ನುವಂತ ಚಿಕ್ಕಿ ಇದು. ವಯಸ್ಸಿನ ಆಸ್ಪತ್ರೆಗಳಲ್ಲಿ ಕೂಡ ಅದನ್ನು ಬಳಕೆ ಮಾಡುವ ಏನಾದರೂ? ಹೌದು. ನಾವು ಇದನ್ನು ಬೇರೆ ಬೇರೆ ಕೋವಿಡ್ ಹಾಸ್ಪಿಟ್ಲ್ಗಳಿಗೂ ನಾವು ಇದನ್ನ ಕೊಟ್ಟಿದ್ದೇವೆ ಆ್ಯಂಡ್ ಡಾಕ್ಟರ್ಗಳ ಫೀಡ್ಬ್ಯಾಕ್ ಇಟ್ ವಾಸ್ ಎಕ್ಸಲೆಂಟ್. ಪರ್ಟಿಕ್ಯುಲರ್ಲಿ ಸ್ಪಿರುಲಿನಾ ಪೆಪ್ಪರ್ ಚಿಕ್ಕಿ ಅಂತೂ ಬಹಳ ರೋಗ ನಿರೋಧಕ ಶಕ್ತಿಯನ್ನು ಬಹುಶಃ ಹೆಚ್ಚು ಮಾಡ್ತದೆ. ರೋಗಿಗಳ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡಿ ಅವರ ರಿಕವರಿ ರೇಟ್ ಗೆಟಿಂಗ್ ಫಾಸ್ಟ್, ಪ್ರಮಾಣ ಜಾಸ್ತಿ ಆಗ್ತದೆ. ನಮಸ್ಕಾರ. ಸೊ ಈ ಶಾಪ್ಗೆ ನಾನು ಮೊದಲನೇ ಸತಿ ಬರ್ತಾ ಇರೋದು. ಸೊ ನನ್ನ ಫೇವ್ರೆಟ್ ಫ್ಲೇವರ್ ಬಂದು ಮ್ಯಾಂಗೋ. ಸೊ ದಿಸ್ ಇಸ್ ವಾಟ್ ಇಟ್ ಈಸ್. ಹಾಗೆ ರವಿ ತೇಜ ಅವ್ರದ್ದು ಈ ಶಾಪ್ ಅಂತ ನಮಗೆ ಗೊತ್ತಾಯಿತು. ಸೊ ಅವರನ್ನು ನಾವು ಮೀಟ್ ಮಾಡಿದ್ವಿ. ಅವರು ಶಾಪ್ ಬಗ್ಗೆನೂ ತುಂಬ ಹೇಳಿದ್ರು. ಅವ್ರು ಯಾವ ಥರ ಸ್ಟಾರ್ಟ್ ಮಾಡಿದ್ರು, ಎಷ್ಟು ವರ್ಷ ಆಯಿತು, ಹಾಗೂ ಹೇಗೆ ಅವ್ರು ಇದನ್ನು ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಿ ಡಿಸ್ಪ್ಲೇನೂ ತೋರಿಸ್ತಾರೆ ನಮಗೆ ಇಲ್ಲಿ ಹೇಗೆ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂತ. ಇಟ್ ಈಸ್ ಕ್ವೈಟ್ ಇಂಪ್ರೆಸಿವ್. ಅದಲ್ಲದೆ ನಮಗೆಲ್ಲ ಗೊತ್ತಿರೋ ಹಾಗೆ ಇದು ಮಾಡಿರೋದು ಕಡಲೆಕಾಯಿ ಬೀಜದಿಂದ. ಸೊ ಎಲ್ಲರೂ ಹೇಳೋ ಹಾಗೆ ಇದು ಬಡವರ ಬಾದಾಮಿ ಅಂತ ಹೇಳ್ತಾರೆ. ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಸೊ ಭಾಳ ಚೆನ್ನಾಗಿದೆ. ಸೊ ನಾನು ಇದನ್ನು ಬೇರೆಯವ್ರಿಗೆ ರೆಕಮೆಂಡ್ ಮಾಡ್ತೀನಿ. ತಾವುಗಳು ಕೂಡ ಇದನ್ನು ಟ್ರೈ ಮಾಡಬೇಕು ಅಂತ. ಜೊತೆಗೆ ತುಂಬ ದೂರ ಇಲ್ಲ, ಸ್ವಲ್ಪ ದಿನದಲ್ಲೇ ಇನ್ನು ಬೇರೆ ಬೇರೆ ಡಿಸ್ಟಿಕ್ಗಳಲ್ಲೂ ಕೂಡ ಸಿಗುತ್ತೆ ಈ ಪ್ರಾಡಕ್ಟು. ಸೊ ಒನ್ಸ್ ಅಗೇನ್ ಐ ರೆಕಮೆಂಡ್ ಯು ಆಲ್ ಟು ಟ್ರೈ. ನೀವೇ ನೋಡಿದ ಹಾಗೆ ಇದು ಮಾವಿನ ಹಣ್ಣಿನ ಚಿಕ್ಕಿ. ಮಾವಿನ ಹಣ್ಣುಗಳ ರಾಜ. ಖಂಡಿತ. ಈ ಹಣ್ಣುಗಳನ್ನು ನಾವು ಯಾಕೆ ಚಿಕ್ಕಿಯಲ್ಲಿ ಕಡಲೆ ಬೀಜ ಮತ್ತು ಬೆಲ್ಲ, ನಿಮಗೆ ಗೊತ್ತಿದ್ದ ಹಾಗೆ ಒಂದು ಪಾಯಸದಂತಹ ಒಂದು ತಿನಿಸು ಇದೆ ರಸಾಯನ ಅಂತ. ಇದರ ಇನ್ಸ್ಪಿರೇಷನ್ ಅಲ್ಲಿ ಮಾಡಿರುವಂತ ಚಿಕ್ಕಿ. ರಸಾಯನಕ್ಕೂ ಮಾವಿನ ಹಣ್ಣು ಮತ್ತೆ ಬೆಲ್ಲ ಹಾಕಿ ಮಾಡುವಂಥದ್ದು. ನಾವು ಸಹ ಈ ಚಿಕ್ಕಿಗೆ ಬೆಲ್ಲ, ಇಲ್ಲಿ ಪ್ರಿಸರ್ವೇಟಿವ್ ಬಳಕೆ ಮಾಡಬೇಕಾ? ಯಾವುದೇ ರೀತಿಯ ಪ್ರಿಸರ್ವೇಟಿವ್ ಯೂಸ್ ಮಾಡಲ್ಲ. ಯಾವುದೇ ರೀತಿಯ ಹಾನಿಕಾರಕ ಅಂಶಗಳನ್ನು ನಾವು ಯೂಸ್ ಮಾಡೋದಿಲ್ಲ. ಇದಲ್ಲದೆ ಸಕಲೇಶ್ಪುರ ಕಾಫಿಗೆ ಫೇಮಸ್, ನಿಮಗೆ ಗೊತ್ತಿದ್ದ ಹಾಗೆ. ಕಡಲೆ ಬೀಜ, ಬೆಲ್ಲ, ಕಾಫಿ ಪುಡಿ. ಮೊದಲು ಸಕ್ಕರೆಯ ಬಳಕೆ ಬಹಳ ಕಮ್ಮಿ ಇತ್ತು, ಬೆಲ್ಲದ ಬಳಕೆ ಜಾಸ್ತಿ ಇತ್ತು. ಆಗ ಕಾಫಿಗಳನ್ನು ನಮ್ಮ ತಾತ ನಮಗೂ ಹೇಳಿದ ನೆನಪು, ಕಾಫಿಯನ್ನು ಬೆಲ್ಲದ ಕಾಫಿಗಳು ಈಗಲೂ ಕೆಲವಾರು ಕಡೆಗಳಲ್ಲಿ, ಹಳ್ಳಿ ಕಡೆ ಈಗಲೂ ಇದೆ. ಹೌದು, ಬೆಲ್ಲದ ಕಾಫಿಯ ರುಚಿ ಅಲಾಂಗ್ ವಿತ್ ಕಡಲೆ ಬೀಜ, ಇದು ನಮ್ಮ ಕಾಫಿ ಚಿಕ್ಕಿಯ ವಿಶೇಷತೆ.
ಯಾವುದೇ ರೀತಿಯ ಟೀ ಬ್ರೇಕ್ ಕಾಫಿ ಬ್ರೇಕ್ಗಳನ್ನು ತಗೊಳ್ಳುವವರಿಗೆ ಒನ್ ಆಫ್ ದ ಕ್ಯಾರಿ ಮಾಡುವಂತ ಒನ್ ಆಫ್ ದ ತಿನಿಸು ಇದು. ಕಾಫಿ ಕುಡ್ದಂಗೂ ಆಗುತ್ತೆ, ಚಿಕ್ಕಿ ತಿಂದಂಗೂ ಆಗುತ್ತೆ. ಇದು ನಮ್ಮ ಕಾಫಿ ಚಿಕ್ಕಿಯ ವಿಶೇಷ, ಕಾಫಿಗೆ ಪರ್ಯಾಯವಾದಂತಹ ಒಂದು ತಿನಿಸು. ಪರ್ಯಾಯವಾದಂಥ ತಿನಿಸು. Relished all the flavors. I tasted all the flavors. They were really yum. I hope that many more flavors are being sold in Bangalore, and I hope that many more flavors are being sold in Bangalore. ಪೆಪ್ಪರ್, ಕರಿಮೆಣಸು. ಇಷ್ಟರವರೆಗೆ ಚಿಕ್ಕಿ ತಿಂದವರು ಸಿಹಿ ಚಿಕ್ಕಿಗಳನ್ನು ಮಾತ್ರ ತಿಂದಿರ್ತೀರಿ. ನಮ್ಮ ವಿಶೇಷತೆ ಏನಂದ್ರೆ ಸಿಹಿಯಲ್ಲಿಯೂ ಖಾರವನ್ನು ಕೊಡುವ. ಬೇಸಿಕಲಿ ಪೆಪ್ಪರ್ ಅನ್ನೋದು ಆರೋಗ್ಯಕ್ಕೆ ಬಹಳ ಆರೋಗ್ಯವರ್ಧಕ. ಸೊ ಕಡಲೆ ಬೀಜ, ಬೆಲ್ಲ ಮತ್ತು ಪೆಪ್ಪರ್ ಇದನ್ನು ಯೂಸ್ ಮಾಡಿರುವಂಥ ಚಿಕ್ಕಿ. ಇದರ ವಿಶೇಷತೆ ಏನು ಹೇಳಿದ್ರೆ ಇಮಿಡಿಯೇಟ್ ಆಗಿ ಟೇಸ್ಟ್ ಬರೋದಿಲ್ಲ. ಇದು ತಿಂದು ಒಂದು 2 ಸೆಕೆಂಡಲ್ಲಿ ನಿಮಗೆ ಆ ಟೇಸ್ಟ್ ಕೊಡ್ಲಿಕ್ಕೆ ಶುರು ಆಗ್ತದೆ. ಇದರ ಟೇಸ್ಟ್ ಫೀಲ್ ಮಾಡಬೇಕೇ ಹೊರತು ನಾನು ಅದನ್ನು ತಿಂದು ಹೇಳಿ ಅಂತ ಹೇಳೋದಿಲ್ಲ, ಫೀಲ್ ಮಾಡಿ ನೀವು. ಇದು ಮಾಮೂಲಿ ಚಿಕ್ಕಿ, ಕ್ಲಾಸಿಕ್ ಚಿಕ್ಕಿ ಅಂತೀವಿ ನಾವು ಅದಕ್ಕೆ. ಮಾರ್ಕೆಟಲ್ಲಿ ದೊರೆಯುವಂಥ ಕಡಲೆ ಬೀಜ ಮತ್ತು ಬೆಲ್ಲವನ್ನು ಉಪಯೋಗಿಸಿ ಮಾಡಿರುವಂಥ ಚಿಕ್ಕಿ. ಇದರ ವಿಶೇಷತೆ, ನೀವು ಕ್ರಂಚಿ ಅಂದರೆ ಬೇಸಿಕಲಿ ಚಿಕ್ಕಿಯನ್ನು ಗಟ್ಟಿಯೂ ಆಗಬಾರ್ದು, ಈ ಕಡೆ ಮೃದುವೂ ಆಗಬಾರ್ದು, ಮಧ್ಯದ ಕ್ರಂಚಿ ಎನ್ನುವ ಸ್ಟೇಟಸ್ ಇದೆ. ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ನನ್ನ ಪ್ರಕಾರ ಬೆಲ್ಲದ ಚಿಕ್ಕಿಗಳಲ್ಲಿ ಬಹಳಷ್ಟು ಮ್ಯಾನುಫ್ಯಾಕ್ಚರ್ಗಳು ಬೆಲ್ಲದ ಚಿಕ್ಕಿ ಮಾಡಲಿಕ್ಕೆ ರಿಸ್ಕ್ ತಗೊಳ್ಳೋದಿಲ್ಲ. ಯಾಕೆ ಹೇಳಿದರೆ ಮೇ ಬಿ ಬೆಲ್ಲದ ಕನ್ಸಿಸ್ಟೆನ್ಸಿ ಅನ್ನೋದು ಬಹಳ ಸೆನ್ಸಿಟಿವ್ ಆಗಿರ್ತದೆ. ಆ ಕಾರಣದಿಂದಾಗಿ ಬೆಲ್ಲದ ಚಿಕ್ಕಿಯನ್ನು ಮಾಡಲಿಕ್ಕೆ ಆದಷ್ಟು ಜನಗಳು ಮ್ಯಾನುಫ್ಯಾಕ್ಚರ್ಗಳು ಹಿಂದೇಟಾಗ್ತಾರೆ. ಅದಕ್ಕೆ ನಾವು ಚಾಲೆಂಜ್ ಮಾಡಿ ನಾವು ಈ ಚಿಕ್ಕಿಗಳನ್ನು, ಇದೊಂದಲ್ಲ ಎಲ್ಲ ಚಿಕ್ಕಿಗಳನ್ನು ಬೆಲ್ಲದಲ್ಲಿ ಮಾಡ್ತೀವಿ. ಈ ಚಿಕ್ಕಿಗಳನ್ನು ನೀವು ಟ್ರೈ ಮಾಡಿ ನೋಡಿ. ನನ್ನ ಪ್ರಕಾರ ದಿಸ್ ಇಸ್ ದ ಬೆಸ್ಟ್. ಕ್ರಂಚಿ ಅನ್ನೋ ಒಂದು ವರ್ಡ್ ಇತ್ತು ಹೇಳಿದ್ರೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕ್ಲಾಸಿಕ್.